ಸಿವಿಲ್ ವತಿಯಿಂದ ಕೋವಿಡ್-19 ಅನ್ನು ಎದುರಿಸಲು ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಹೋಮಿಯೋಪತಿ ಔಷಧಿ ಆರ್ಸೆನಿಕ್ ಆಲ್ಬಮ್ ಅನ್ನು ಉಚಿತ ವಿತರಣೆ ಮಾಡಲಾಯಿತು. ಭಾರತದಲ್ಲಿ ಕೊರೋನಾ ಎಂಬ ಸಾಂಕ್ರಾಮಿಕ ರೋಗವು ವ್ಯಾಪಕವಾಗಿ ಹರಡುತ್ತಿದ್ದು, ಅದನ್ನು ಎದುರಿಸಲು ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆಯಿಂದ ಕೋವಿಡ್-19 ಇಮ್ಯುನಿಟಿ ಬೂಸ್ಟರ್ ಆಗಿ ಅಂಗೀಕರಿಸಲ್ಪಟ್ಟ ಹೋಮಿಯೋಪತಿ ಔಷಧ ಆರ್ಸೆನಿಕ್ ಆಲ್ಬಮ್ 30 ಅನ್ನು ಹೋಮಿಯೋಡೀಲ್ನ ಮಾಲಕರಾದ ಪ್ರಹ್ಲಾದ್ ಕುಮಾರ್ ಇಂದಾಜಿ ಅವರು ಯುವ ಮರಾಠ ಎಲ್ಲ ಸದಸ್ಯರಿಗೆ ಉಚಿತವಾಗಿ ನೀಡಿದರು. ಆರ್ಸೆನಿಕ್ ಆಲ್ಬಮ್ 30 ಹೋಮಿಯೋಪತಿ ಔಷಧವು ಕೊರೋನಾ ವಿರುದ್ಧ ಹೋರಾಡಲು ಯಾವ ರೀತಿಯಲ್ಲಿ ಸಹಾಯಕವಾಗಲಿದೆ ಎಂದು ಹೋಮಿಯೋಡೀಲ್ನ ಮಾಲಕ ಪ್ರಹ್ಲಾದ್ ಕುಮಾರ್ ಇಂದಾಜೆ ಮಾಹಿತಿ ನೀಡಿದರು. ಒಂದು MBBS ಡಾಕ್ಟರ್ ಸ್ಯಾಮ್ಯುಯಲ್ ಹನಿಮ್ಯಾನ್ ಅಂತೇಳಿ ಜರ್ಮನಿಯಲ್ಲಿ ಒಂದು 200 ವರ್ಷದ ಮುಂಚೆ ಈ ಪದ್ಧತಿ ಶುರು ಮಾಡಿದವರು, ಕಂಡುಹಿಡಿದರು. ಯಾಕಂದರೆ ಈಗ ಆಯುರ್ವೇದ 10,000 ವರ್ಷದ ಹಿಂದಿದು ನಮ್ಮ ಇದು ಪದ್ಧತಿ, ವೈದ್ಯಕೀಯ ಪದ್ಧತಿ. ಅದನ್ನು ಮಾಡರ್ನ್ ಮೆಡಿಸಿನ್ ಬಂತು, ಇಂಗ್ಲೀಷ್ ಮೆಡಿಸಿನ್. ಅದರಲ್ಲಿ ರೋಗ ಬಂದಾಗ ರೋಗಿಯನ್ನು ಚಿಕಿತ್ಸೆ ಮಾಡಲಿಕ್ಕೋಸ್ಕರ ಅವರು ಕಂಡುಹಿಡಿದ ಒಂದು MBBS ಡಾಕ್ಟರ್ ಸ್ಯಾಮ್ಯುಯಲ್ ಹನಿಮ್ಯಾನ್ ಕಂಡುಹಿಡಿದ ಮೆಡಿಸಿನ್, ವೈದ್ಯಕೀಯ ಪದ್ಧತಿ. ಇದು ಈಗ ಮಾಡರ್ನ್ ಮೆಡಿಸಿನಲ್ಲಿ ಏನಂದರೆ ನಮಗೆ ಹೊಸ ರೋಗಗಳು ಬರ್ತಾ ಇರುವಾಗ ವೈರಾಣುಗಳು, ವಿಷಾಣುಗಳು, ಹೊಸ ರೋಗಗಳು ಬರ್ತಾ ಇರುವಾಗ ಅದರದ್ದು ಜನರಿಗೆ ಬಂದ ಲಕ್ಷಣವನ್ನು ಗುರುತಿಸಿ ಮತ್ತೆ 1 ವರ್ಷವೋ 10 ವರ್ಷವೋ ಎಷ್ಟೋ ದಿನದಲ್ಲಿ ಕಂಡುಹಿಡಿಬೇಕಾಗ್ತದೆ. ಅದರ ರಿಸರ್ಚ್ ಮಾಡಿ ಮೆಡಿಸಿನ್ ಕಂಡುಹಿಡಿಲಿಕ್ಕೆ ಗೊತ್ತಾಗ್ತದೆ. ಇದು ಹೋಮಿಯೋಪತಿ ವ್ಯತಿರಿಕ್ತ ಆದರೆ ರೋಗಿಯನ್ನು ಚಿಕಿತ್ಸೆ ಮಾಡೋದಂದರೆ ಈಗ ಒಬ್ಬರಿಗೆ ತಲೆನೋವು ಬಂದರೆ ಮತ್ತೊಬ್ಬರಿಗೆ ತಲೆನೋವು ಬಂದರೆ ಎಲ್ಲರಿಗೂ ಒಂದೇ ಲೆಕ್ಕದಲ್ಲಿ ಮೆಡಿಸಿನ್ ಅಲ್ಲ. ನಿಮ್ಮ ತಲೆನೋವಿಗೆ ಕಾರಣ ಏನು, ಅದು ರೋಗಿಯನ್ನು ವೈದ್ಯರು ಪರೀಕ್ಷೆ ಮಾಡಿ ಕೊಡುವಂಥ ಮೆಡಿಸಿನ್. ಹಲವು ಕಾರಣಗಳಿರ್ಬೋದು ಅದಕ್ಕೆ. ಹಾಗೆ ಹೋಮಿಯೋಪತಿಗೆ ಆಗುವ ನಮಗೆ ಒಂದು ರೋಗಿಯನ್ನು ಮಾತ್ರ ಚಿಕಿತ್ಸೆ ಮಾಡಿದಾಗ ಆ ರೋಗದ ಮೆಡಿಸಿನ್ ತಿನ್ನುವಾಗ ಶರೀರದಲ್ಲಿ ಇಮ್ಯೂನ್ ಬೂಸ್ಟರ್ ಆಗಿ ಪ್ರತಿರೋಧ, ಯಾವುದೇ ರೋಗ ಶಕ್ತಿಯನ್ನು ಪ್ರತಿರೋಧ ಮಾಡುವಂಥ ಶಕ್ತಿಯು ಬೆಳೀತದೆ. ಅದಕ್ಕೋಸ್ಕರ ಜನವರಿ ತಿಂಗಳಲ್ಲೇ ಲೋಕದಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಯಾವಾಗ ಕೊರೋನಾ ಅಂತೇಳಿ ಸಾಂಕ್ರಾಮಿಕ ಅಂತೇಳಿ ಘೋಷಣೆ ಮಾಡಿದರ ಅದೇ ಸಮಯದಲ್ಲಿ ಇಂಡಿಯಾದ ಆಯುಷ್ ಡಿಪಾರ್ಟ್ಮೆಂಟಲ್ಲಿ ಬರುವಂಥದ್ದು ಆಯುರ್ವೇದ, ಯುನಾನಿ, ಹೋಮಿಯೋಪತಿ, ಸಿದ್ಧ, ಯೋಗ, ಇದು ಬರುವ ಆಯುಷ್. ಇವರು ಆ ಆಯುಷ್ ಡಿಪಾರ್ಟ್ಮೆಂಟಿನ ಕೆಳಗೆ ಬರುವ ಎಲ್ಲ ಈ ಸಾಂಪ್ರದಾಯಿಕ ವೈದ್ಯ ಪದ್ಧತಿಯಲ್ಲಿ ಯಾವ್ಯಾವ ಮೆಡಿಸಿನ್ ಯಾವ ರೀತಿ, ಯೋಗದಲ್ಲಿ ಯಾವ ಆಸನ ಮಾಡಬೇಕು, ಯುನಾನಿಯಲ್ಲಿ ಯಾವ ಮೆಡಿಸಿನ್ ತಗೊಳ್ಬೇಕು, ಆಯುರ್ವೇದಿಕಲ್ಲಿ ಯಾವ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಹಾಗೆ ಹೋಮಿಯೋಪತಿಯಲ್ಲಿ ಈ ಮೆಡಿಸಿನ್ನ ಹೆಸರು ಎಲ್ಲರೂ ಕೇಳಿ ಆರ್ಸೆನಿಕ್ ಆಲ್ಬಮ್ 30 ಪೊಟೆನ್ಸಿ, ಅದರ ಸ್ಟ್ರೆಂತ್ ಉಂಟು 30, 200, 1M ಹಾಗೆ. ಆರ್ಸೆನಿಕ್ ಆಲ್ಬಮ್ 30 ಪೊಟೆನ್ಸಿಯನ್ನು ರೋಗ ಪ್ರತಿರೋಧಕವಾಗಿ ತಗೊಳ್ಬಹುದು ಅಂತೇಳಿ ಡೋಸೇಜ್ ಸಮೇತವಾಗಿ ಜನವರಿ ತಿಂಗಳಲ್ಲಿ ಅವರು ಮಾಧ್ಯಮದಲ್ಲಿ ಕೊಟ್ಟಿದ್ದಾರೆ. ಈ ತಗೊಳ್ಳುವ ವಿಧಾನ ಬೆಳಿಗ್ಗೆ ಎದ್ದ ಕೂಡಲೇ ಖಾಲಿ ಹೊಟ್ಟೆಯಲ್ಲಿ, ಬ್ರಷ್ ಮಾಡುವ ಮುಂಚೆ ಖಾಲಿ ಹೊಟ್ಟೆಯಲ್ಲಿ 5 ಪಿಲ್ಸ್, ರಾತ್ರಿ ಊಟ ಮಾಡುವ ಮುಂಚೆ 5 ಪಿಲ್ಸ್, ಗೊತ್ತಾಯ್ತಾ? 5 ಮಾತ್ರೆ, ಬೆಳಿಗ್ಗೆ 5 ಪಿಲ್ಸ್ ಖಾಲಿ ಹೊಟ್ಟೆಯಲ್ಲಿ ಎದ್ದ ಕೂಡಲೇ. ನೆನಪಾಗಲಿಕ್ಕೆ ನಾವು ಮಲಗುವ ಸ್ಥಳದ ಹತ್ರ ಇಟ್ಟರೆ ಆಯಿತು. ಬೆಳಿಗ್ಗೆ ಎದ್ದು ಫಸ್ಟ್ ಅದು ತಗೊಳ್ಳಿ 5 ಪಿಲ್ಸ್, ರಾತ್ರಿ 5 ಪಿಲ್ಸ್, ಹೀಗೆ 3 ದಿವಸ ತಗೊಳ್ಬೇಕು, 3 ದಿವಸ. ಅದರ ನಂತರ ಮಕ್ಕಳು 10 ವರ್ಷದ ಕೆಳಗಿನವರಿಗೆ 3 ಪಿಲ್ಸ್ ತಗೊಳ್ಬೋದು. ಹೀಗೆ 3 ದಿವಸದ ಕೋರ್ಸ್ ಮಾಡಿದ ನಂತರ ಇದು ಸುರಕ್ಷಿತವಾಗಿ ತೆಗೆದಿಟ್ಟರೆ ಸಾಕಾಗ್ತದೆ. ತುಂಬ ಹೊಂದಿದ್ರೆ ಸುರಕ್ಷಿತವಾಗಿ ತೆಗೆದಿಟ್ಟರೆ 1 ತಿಂಗಳ ನಂತರ ನಾವು ಇವತ್ತು ತಗೊಂಡ ಡೇಟ್ ನೆನಪಿಟ್ಟು 1 ತಿಂಗಳ ನಂತರ ಪುನಃ 3 ದಿವಸ ರಿಪೀಟ್ ಮಾಡಬೇಕು. ಅದೇ ಡೇಟಿಗೆ 1 ತಿಂಗಳ 30 ದಿವಸ ನಂತರ, 1 ದಿವಸ ಆಚೆ ಆಗ್ತದೆ ನಮಗೆ ಗೊತ್ತಾಗುತ್ತೆ. 30 ದಿವಸ ನಂತರ ಪುನಃ ರಿಪೀಟ್ ಮಾಡಬೇಕು 3 ದಿವಸ. ಹೀಗೆ ರಿಪೀಟ್ ಮಾಡಿದೆ. ಯಾಕಂದರೆ ಪ್ರತಿರೋಧ ಶಕ್ತಿ ಒಂದು 30 ದಿವಸದೊಳಗೆ ನಮ್ಮ ಶರೀರಕ್ಕೆ ಮತ್ತು ಸಿಗುತ್ತದೆ. ಆದರೆ ಈಗ ಕೊರೋನಾ ಸಾಮೂಹಿಕ ವ್ಯಾಪನ ಆದ್ದರಿಂದ ಎಲ್ಲರೂ ಹೊರಗೆ ಹೋಗಿ ಬರುವಂಥದ್ದಾಗಿದೆ. ಇದರಿಂದ ಎಲ್ಲ ತಿಂಗಳು ಈಗ ಕೊರೋನಾ ಇಳಿಮುಖ ಆಗುವ ತನಕ ಎಲ್ಲ ತಿಂಗಳು ತಗೊಳ್ಬೇಕು. ಬಾಕಿ ಮೆಡಿಸಿನ್ನಾಗಿ ತಿಂದು ನೀರು ಕುಡಿಯೋದಲ್ಲ, ನುಂಗಿ ನೀರು ಕುಡಿಯೋದಲ್ಲ, 5 ಪಿಲ್ಸ್ ತಗೊಳ್ಳಿ, ನಾಲಿಗೆ ಇಡಿ. 5 ಚೀಪಿ ತಿನ್ಬೋದು, ಅದೇ ಚಾಕ್ಲೇಟ್ ಚೀಪ್ ಹೋದಲ್ಲ,
5 ಸೆಕೆಂಡ್ ಒಳಗೆ 5-10 ಸೆಕೆಂಡ್ ಒಳಗೆ ಅದು ಮೆಲ್ಟ್ ಆಗ್ತದೆ. ಹಾಗೆ ನಾಲಿಗೆಯಿಂದಲೇ ನಾವು ಇದು ಯಾಕೆ ತಿನ್ನಬೇಕು ಅಂತ ಹೇಳೋದಂದರೆ, ನಾಲಿಗೆಯಲ್ಲಿರುವ ಸಲೈವದಿಂದಲೇ ಇದರ ಮೆಡಿಸಿನ್ ಪವರ್ ಆ್ಯಕ್ಷನ್ ಸ್ಟಾರ್ಟ್ ಆಗಿ ಒಳಗೆ ಶರೀರಕ್ಕೆ ತಾಗ್ತದೆ. ಅದಕ್ಕೆ ಆ ವಿಧಾನ. ಈಗ ನಾನು ಶುಗರಿಗೆ ಮೆಡಿಸಿನ್ ತಗೊಳ್ತಿದ್ದೇನೆ, ನಾನು ಕೊಲೆಸ್ಟ್ರಾಲ್ಗೆ ಮೆಡಿಸಿನ್ ತಗೊಳ್ತಿದ್ದೇನೆ, ನಾನು ಗರ್ಭಿಣಿ ಅದಕ್ಕೆ ಅಯನ್ ಟಾನಿಕ್ ತಗೊಳ್ತಿದ್ದೇನೆ, ಮತ್ತೊಬ್ಬರಿಗೆ ಕೊಲೆಸ್ಟ್ರಾಲ್ ಉಂಟು, ಇದು ಯಾವುದೇ ರೀತಿ ಇದ್ದರೆ ಅದು ನಿಮ್ಮ ಜೀವನ ಶೈಲಿ ರೋಗಗಳಿಗೆ ತಗೊಳ್ಬೋದು. ಇದಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ. ಮಾತ್ರ ಅಲ್ಲ, ಹೋಮಿಯೋಪತಿ ಯಾವಾಗಲೂ ಯಾವುದೇ ರೋಗದೊಟ್ಟಿಗೆ, ಯಾವುದೇ ವೈದ್ಯಕೀಯ ಶಾಸ್ತ್ರದ ರೋಗದ ಇದರೊಟ್ಟಿಗೆ, ಮೆಡಿಸಿನ್ ಒಟ್ಟಿಗೆ ಇದು ಏಜೆಂಟ್ ಆಗಿ ಒಟ್ಟಿಗೆ ತಗೊಳ್ಬೋದು. ಯಾಕಂದ್ರೆ ಒಂದು ಗ್ಯಾಪ್ ಇಟ್ಟರೆ ಇದು ನಿಮಗೆ ಅದಕ್ಕೆ ಹೇಳಿದ್ದು ನಾನು 7 ವಾರ ಬೆಳಿಗ್ಗೆ ಖಾಲಿ ಹೊಟ್ಟೆ ಹೇಳೋದಕ್ಕೆ. ಯಾಕಂದ್ರೆ ಕೆಲವರಿಗೆ ಆಗಿರ್ತದೆ, ಎದ್ದು ಕಾಫಿ ಕುಡಿದ ನಂತರ ಫಾಸ್ಟಿಂಗ್ ಮೆಡಿಸಿನ್ ಇರ್ತದೆ, ಕೊಲೆಸ್ಟ್ರಾಲ್ ಮೆಡಿಸಿನ್, ಅದಕ್ಕೆ ಖಾಲಿ ಹೊಟ್ಟೆ ತಗೊಳ್ಳಿಕ್ಕೆ ಅದಕ್ಕೆ ಹೇಳಿ. ಇದರದ್ದು ಆಕ್ಷನ್ ಸ್ಟಾರ್ಟ್ ಆಗಿರ್ತದೆ, ಮತ್ತೆ ನೀವು ತಗೊಳ್ಬೋದು. ಯಾವುದೇ ಮೆಡಿಸಿನ್ ಒಟ್ಟಿಗೆ ತಗೊಳ್ಬೋದು. ಸಣ್ಣ ಮಕ್ಕಳಿಗೆ ಸಹ ಕೊಡ್ಬೋದು. ತಗೊಳ್ಬೋದು. 10 ನಿಮಿಷ ಗ್ಯಾಪ್ ಇಡಿ. ಇದು ತಗೊಳ್ಳೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರುವುದಿಲ್ಲ. 10 ನಿಮಿಷ ಗ್ಯಾಪ್ ಇಡಿ, ಪ್ರತಿರೋಧ ಶಕ್ತಿ ವರ್ಧನೆ ಆಗ್ತದೆ. ಮತ್ತು ಸಣ್ಣ ಮಕ್ಕಳಿಗೆ 1 ವರ್ಷದ ಕೆಳಗೆ ಇದ್ದವರಿಗೆ ಸಹ ಒಂದು ಪಿಲ್ಸ್, ಒಂದು ತಾಯಿಯ ಹಾಲಿನೊಟ್ಟಿಗೆ ಅದು ಹೋಗ್ತದೆ ಅವರಿಗೆ, ಆದರೂ ಸಹ ಒಂದು ಪಿಲ್ಸ್ ನೀರಿನಲ್ಲಿ ಹಾಕಿ ಸಣ್ಣ ಚಮಚೆಯಲ್ಲಿ ಕೊಡೋದಕ್ಕಾದರೂ ಕೊಡ್ಬೋದು. ಅದಕ್ಕೆ ಇದಕ್ಕೆ ಏಜ್ ಗ್ಯಾಪ್ ಇಲ್ಲ. ವಯೋವೃದ್ಧರಿಂದ ಹಿಡಿದು ಸಣ್ಣ ಪುಟ್ಟ ಮಕ್ಕಳ ತನಕ ಇದು ಕೊಡ್ಬೋದು. ಯಾವುದೇ ಸೈಡ್ ಎಫೆಕ್ಟ್, ಪಾರ್ಶ್ವ ದೋಷಗಳು ಇರುವುದಿಲ್ಲ. ಬೇರೆ ಯಾವುದೇ ಮೆಡಿಸಿನ್ ತಗೊಳ್ಳೋದು ಹೋಮಿಯೋಪತಿ ಒಟ್ಟಿಗೆ ತಗೊಳ್ಳೋದು. ಯಾಕಂದರೆ ಹೋಮಿಯೋಪತಿ ಬೇರೆ ಇದಕ್ಕೆ ಹೋಮಿಯೋಪತಿ ತಗೊಳ್ಳುವಾಗಲೇ ಹೋಮಿಯೋಪತಿ ಮೆಡಿಸಿನಲ್ಲಿ ರೋಗವನ್ನು ಗುಣಪಡಿಸೋದು ಮಾತ್ರವಲ್ಲ, ಅದರಲ್ಲಿ ಇಮ್ಯೂನ್ ಸಿಸ್ಟಮ್ ಎಲ್ಲ ಮೆಡಿಸಿನ್ ಇರುತ್ತೆ. ಮಂಗಳೂರಿನ ಮೆಲೆಗ್ರಿಸ್ನಲ್ಲಿ ಸೇಂಟ್ ಜಾನ್ಸ್ ಹೋಮಿಯೋಪತಿ ಮೆಡಿಕಲ್ನಲ್ಲಿ ಈ ಔಷಧಿಯು ಲಭ್ಯವಿರುವುದಾಗಿ ತಿಳಿಸಿದರು. ಈ ಕಾರ್ಯಕ್ರಮವು ಕುಂಪಲದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಯುವ ಮರಾಠದ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ರಾವ್ ಸಿಂಧ್ಯಾ, ಸದಸ್ಯರಾದ ವಿಕಾಸ್ ಕುಂಪಲ, ರಾಕೇಶ್, ಚರಣ್, ಹರೀಶ್, ಲೋಕೇಶ್, ದಯಾನಂದ, ಕಮಲಾಕ್ಷ, ಮೋಹನ್, ಜಗದೀಶ್, ಪ್ರಮೋದ್, ಚಂದ್ರಶೇಖರ್, ರಿತೇಶ್, ಸದಾಶಿವ, ಮಾಧವ ಹಾಗೂ ಮಹಿಳಾ ಘಟಕದ ಸಹನ, ಪ್ರಜ್ಞಾ ಹಾಗೂ ಮೊದಲಾದವರು ಉಪಸ್ಥಿತರಿದ್ದರು.